ಡಿಜಿಟಲೈಸೇಷನ್ ದೇಶದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಕೋವಿಡ್ನಂತಹ ಸಂಕಷ್ಟದ ಸಮಯದಲ್ಲಿ ಡಿಜಿಟಲೈಸೇಷನ್ ಅತ್ಯಂತ ಉಪಯುಕ್ತವಾಗಿದೆ. ಕೋವಿಡ್ ಬಳಿಕದ ಎಲ್ಲಾ ಕಾರ್ಯಗಳು ಡಿಜಿಟಲ್ ಕೇಂದ್ರೀಕೃತವಾಗಿ ನಡೆಯಲಿದೆ ಎಂದು ಕೇಂದ್ರ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯಮಶೀಲತೆಯ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಹೇಳಿದರು. ಜನಾಶೀರ್ವಾದ ಯಾತ್ರೆಯ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ಆಗಮಿಸಿದ ಅವರು ಪುತ್ತೂರಿನ ಪ್ರವಾಸಿ ಬಂಗಲೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಡಿಜಿಟಲೈಸೇಷನ್ ಇದೀಗ ಕೇವಲ ತಂತ್ರಜ್ಞಾನಕ್ಕೆ ಮಾತ್ರ ಸೀಮಿತಗೊಂಡಿಲ್ಲ. ಸರ್ಕಾರ, ಶಿಕ್ಷಣ, ಉದ್ಯಮ ಸೇರಿದಂತೆ ಎಲ್ಲ ಕ್ಷೇತ್ರಗಳು ಡಿಜಿಟಲ್ ಮೂಲಕವೇ ನಡೆಯುತ್ತಿದೆ. ಸಾಮಾನ್ಯ ಜನರನ್ನ ತಲುಪುವ ಹಂತಕ್ಕೆ ಅದು ಬೆಳೆದು ನಿಂತಿದೆ ಎಂದರು. ಡಿಜಿಟಲ್ ಮಾಧ್ಯಮಗಳ ಕಾರ್ಯ ಚಟುವಟಿಕೆಗಳ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ಹಸ್ತಕ್ಷೇಪ ನಡೆಸುವುದಿಲ್ಲ. ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬ ಪ್ರಜೆಯ ಹಕ್ಕಾಗಿದ್ದು, ಕೇಂದ್ರ ಸರ್ಕಾರ ಎಂದಿಗೂ ವಾಕ್ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬರುವಂತಹ ಕೆಲಸ ಮಾಡುವುದಿಲ್ಲ. ಡಿಜಿಟಲ್ ಮಾಧ್ಯಮಗಳೇ ಅದರ ಬಳಕೆದಾರರ ಹೊಣೆ ಹೊರಬೇಕಾಗಿದೆ. ಆದರೆ ಬಳಕೆದಾರರ ಹಿತ ಕಾಯುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಕೆಲವು ನಿಯಮಗಳನ್ನು ತಂದಿದೆ. ಡಿಜಿಟಲ್ ಮಾಧ್ಯಮಗಳು ನಮ್ಮ ಹೊಣೆಗಾರಿಕೆಯನ್ನ ಯಾವುದೇ ಲೋಪ ಬಾರದಂತೆ ನಿರ್ವಹಿಸಬೇಕು ಎಂದು ಹೇಳಿದರು. ನಮ್ಮದು ಪಾಲಿಸೀಸ್ ಆರ್ ಅಬೌಟ್ ಕ್ರಿಯೇಟಿಂಗ್ ಅಕೌಂಟಬಿಲಿಟಿ. ಎರಡು ಕಾನ್ಸೆಪ್ಟ್ ಇದೆ, ಯೂಸರ್ ಸೇಫ್ಟಿ ಮತ್ತು ಯೂಸರ್ ಅಕೌಂಟಬಿಲಿಟಿ. ಯೂಸರ್ ಅಕೌಂಟಬಿಲಿಟಿ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಮಸ್ಟ್ ಬಿ ರೆಸ್ಪಾನ್ಸಿಬಲ್ ಟು ದ ಯೂಸರ್ಸ್ ದಟ್ ಯೂಸ್ ದಟ್ ಅಷ್ಟೇ. ಡ್ಯೂರಿಂಗ್ ಕೋವಿಡ್ ಇಟ್ ಇಸ್ ಬಿಕಾಸ್ ಆಫ್ ಡಿಜಿಟಲ್ ಇಂಡಿಯಾ ನಮ್ದು ಇಕಾನಮಿ ಎಲ್ಲ ವಾಸ್ ಕಂಟಿನ್ಯೂಯಿಂಗ್ ಟು ಆಪರೇಟ್. ಮತ್ತು ಈ ಪೋಸ್ಟ್ ಕೋವಿಡ್ ಇರಲ್ಲಿ ಡಿಜಿಟಲೈಸೇಷನ್ ಎಲ್ಲ ಬಿಸ್ನೆಸ್, ಮೀಡಿಯಾ ಎಲ್ಲ ಬೇರೆ ಎಲ್ಲ ಬಿಸ್ನೆಸ್ ವಿಲ್ ಬಿ ಫುಲ್ಲಿ ಆರ್ ಪಾರ್ಟ್ಲಿ ಡಿಜಿಟಲೈಸ್ಡ್. Digital is now not only for IT, digital is also for common citizens. Each district or the internet issues ಏನದು, internet penetration ಏನದು, what are the quality issues by throughput, bandwidth, ಆ ಥರ issues, and we will evaluate all the districts. BharatNet objectives was to connect 6 lakh villages with fiber optic. ಅದು ಸ್ವಲ್ಪ ಆಕ್ಸಲರೇಟ್ ಮಾಡಲೇಬೇಕು ಪೋಸ್ಟ್ ಕೋವಿಡ್. ಮತ್ತು ಒಂದು ಹೊಸ ಪ್ರೋಗ್ರಾಮ್ ಲಾಂಚ್ ಆಯಿತು, ಪೈಲಟ್ ಪ್ರಾಜೆಕ್ಟ್ ಇನ್ ಅವರ್ ಮಿನಿಸ್ಟ್ರಿ ದಿಸ್ ಇಯರ್. ಅದು ಡಿಜಿಟಲ್ ವಿಲೇಜ್. ಆ ಪೈಲಟ್ ಪ್ರಾಜೆಕ್ಟ್ ಅಲ್ಲಿ ಎವ್ರಿ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಹ್ಯಾಸ್ ಒನ್ ವಿಲೇಜ್ ಐಡೆಂಟಿಫೈಡ್ where every house in that village will get internet connectivity. Then Prime Minister Narendra Modi ji's vision is ella village alli it should be digital village. Ella maneyalli we should get broadband internet connectivity ಅಂತ ಒಂದು ಚೀಪ್ ಡಿವೈಸ್. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಅಂಗಾರ, ಜನಾಶೀರ್ವಾದ ಯಾತ್ರೆಯ ಸಂಚಾಲಕರಾದ ಶಾಸಕ ಸಂಜೀವ ಮಠಂದೂರು, ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸಾಜಾ ರಾಧಾಕೃಷ್ಣಾಳ್ವ, ನಗರ ಮಂಡಲಾಧ್ಯಕ್ಷ ಪಿಜಿ ಜಗನ್ನಿವಾಸರಾವ್, ಪೂಡ ಅಧ್ಯಕ್ಷ ಭಾಮಿ ಅಶೋಕ್ ಶಣಿ, ಹಿಂದುಳಿದ ವರ್ಗಗಳ ಮೋರ್ಚಾದ ಜಿಲ್ಲಾಧ್ಯಕ್ಷ ಆರ್ಸಿ ನಾರಾಯಣ್ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.